ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಸಾಮರ್ಥ್ಯದ ಗುರುಕಾರ್ಯರು ಅಕ್ಕರಾಜು NMPA ಅಭಿವೃದ್ಧಿಗೆ ಬಾರಿ ಪುಣೆಯೊಂದುಲ್ಲಿருந்து ಮಹಾರಾಷ್ಟ್ರದ ದುಂಬುದ ಒತ್ತು ಲೋಕಾಯುಕ್ತರು ಸಂಜಯ್ ಭಾಟಿಯಾ ಪಂತರು ನವಮಂಗಳೂರು ಬಂದರ್ ಪ್ರಾಧಿಕಾರದ ವಿಚಕ್ಷಣಾ ಜಾಗೃತಿ ಸಪ್ತಾಹ ಮುಗಿತಲಡು ಆರ್ಪಾತಿರಿಯರು. ನವಮಂಗಳೂರು ಬಂದರ್ ಪ್ರಾಧಿಕಾರ ಪಣಂಬೂರುಡು ಅಕ್ಟೋಬರ್ 28ಕ್ಕೆ ಶುರುವಾದಿತ್ತಿನ ವಿಚಕ್ಷಣಾ ಜಾಗೃತಿ ಸಪ್ತಾಹ ನವೆಂಬರ್ 3ಕ್ಕೆ ಮುಗಿದಿದ್ದು ಮುಗಿತಲ ಲೇಸು ಸೋಮವಾರ ಬಂದರ ಪ್ರಧಾನ ಆಫೀಸರ್ ನಡೆದಿದ್ದು ಮಹಾರಾಷ್ಟ್ರದ ದುಂಬುದ ಒತ್ತು ಲೋಕಾಯುಕ್ತರು ಸಂಜಯ್ ಭಾಟಿಯಾ ಕಾರ್ಯಕ್ರಮ ಉದಿಪನ ಮಲ್ತೆರು ದ್ವೇ ಪೊರ್ತುಡು ವಿಚಕ್ಷಣಾ ಜಾಗೃತಿ ಸಪ್ತಾಹ ಲೆಕ್ಕುಡು ನಡಪಾದಿನ ಸರಣಿ ಕಾರ್ಯಕ್ರಮಲಿನ ವಿಡಿಯೋ ಪ್ರದರ್ಶನ ಮಲ್ತೆರು. ಸಂಜಯ್ ಭಾಟಿಯಾ ಪಾತಿರ್ದು ವರ್ಷದ ಬಂದರ್ ಪ್ರಾಧಿಕಾರ ಬಾರಿ ಅದ್ಭುತ ರೀತಿಯ ಬುಳಿಚಿಲು ಮಲ್ತಂದುಂಡು. ಬಂದರ್ ಗುರ್ಕಾರ್ಯರು ವೆಂಕಟರಮಣ ಅಕ್ಕರಾಜು ಕಾದು ಬಾರಿ ಕೆಲಸ ಮಲ್ತಂದುಲ್ಲಿருந்து ಮೆಚ್ಚುಗೆ ತೆರಿಪಾಯರು. ನವಮಂಗಳೂರು ಬಂದರ್ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಪಾತಿರ್ದು ವಿಚಕ್ಷಣಾ ಜಾಗೃತಿ ಸಪ್ತಾಹ ಮಲ್ತದು ಭ್ರಷ್ಟಾಚಾರ ಗುಮುಖದ ಬಲ್ಲ ಪಾಡುನವೇ ಮುಖ್ಯ ಉದ್ದೇಶ ಆದುಂಡು. ಶಾಲಾ ಕಾಲೇಜು ಮಾರ್ಗ ಸರ್ಕಾರಿ ಆಫೀಸ್ ಇಂಚ ಶಾಲೆ ಕಾಲೇಜು ಮಾರ್ಗ ಸರ್ಕಾರಿ ಆಫೀಸ್ ಇಂಚ ಓಲ್ಲ ಭ್ರಷ್ಟಾಚಾರ ನಡಪಂದಿನಂಚ ನಮ್ಮ ಮೂಂಕದ ಬಲ್ಲ ಪಾಡುಡು ಅನೈತಿಕತೆಯನ್ನು ಎದುರಾದ ನಮ್ಮ ಪೊರ್ಬಾಟ ನಡಪಾವುಡು ಪ್ರಜಾಪ್ರಭುತ್ವಗೂ ವಿರೋಧಿ ಕೆಲಸ ಮಲ್ಪೆರಬಲ್ಲಿ ನಮ್ಮ ಸಂಸ್ಕೃತಿದ ಏಕತೆ ಸಮಗ್ರತೆ ಪಂಪನ ವಿಚಾರದಿ ಒಂದು ಎಂಕುಲು ಈ ಸರ್ತಿ ಜಾಗೃತಿ ಸಪ್ತಾಹ ಮಲ್ತೊಂದಿಲ್ಲ ಅನ್ಪಂಡಿರು. NMPA ಒತ್ತು ಗುರ್ಕಾರ್ದಿ ಶ್ರೀಮತಿ ಶಾಂತಿ ವಿಜಿಲೆನ್ಸ್ ಅಧಿಕಾರಿ ಪದ್ಮನಾಭ ವೇದಿಕೆಡಿತ್ತೇರು. ಬಂದರ್ದ ಹಿರಿಯ ಅಧಿಕಾರಿಗಳು ಲೋಕಾಯುಕ್ತ ಇಲಾಖೆ ಹಿರಿಯ ಅಧಿಕಾರಿಗಳು ಬರವು ಕಲ್ಪನಾಕುಲು ಸಾರ್ವಜನಿಕರ ಕಾರ್ಯಕ್ರಮ ಪಾಲ್ದಿತ್ತುಂಡರು. ವಿಚಕ್ಷಣಾ ಜಾಗೃತಿ ಸಪ್ತಾಹದಲ್ಲಿ ಕೊಡು ನಡಪಾಯಿನ ಪಂತಲಿಡು ಗೆಂದಿನಕ್ಲಿಗೂ ಇನಾಮ್ಲೇನು ಪಟ್ಟಿರು. ಜಾಗೃತಿ ಸಪ್ತಾಹ ಬಗೆಟ್ಟು ಕಿನ್ಯ ಪ್ರಹಸನ ಪ್ರದರ್ಶನ ಆಂಡು. NMPA of course is playing a very important role, largest exporter coffee and tremendous improvements happening every year, and I must compliment Dr. Ramana, who is my colleague for many years earlier, for doing so much work here. In fact, whenever I used to go earlier also as chairman IPA, I used to have a discussion about what work is going on. And let me tell you, Dr. Ramana, your officers are fully praising you completely, especially for ERP work which has been done, and then some gates which have been made, and lots of improvements which are happening in the port. Profitability has improved, so my compliments to you. He has always, of course, been very knowledgeable and a source of strength for us earlier also. His experiences from the port sector, because we used to come from the Indian Administrative Service as chairman for 5 years and had to learn everything. He was already there who had learned everything from the experiences. So I remember using his experience at various levels, and they were always very mature decisions which we could take, mainly because of your chairman who is sitting here. Of what is ethical working, what is transparent working, and what is disciplined working. As such, the term vigilance has no relevance to corruption. Vigilance means satark, to be alert, the English meaning. You have to be alert in all walks of life, whether it is at home, whether it is on road, whether it is in school, or whether it is in college. Alertness, vigilance, to be vigilant is very important. As I always say, you should be vigilant against unethical working. You should be vigilant against non-transparent working. You should be vigilant against undemocratic procedures. The theme for this year is culture of integrity,
for nation's prosperity. This theme is a very well thought of theme. When integrity becomes a culture, when transparent working becomes a part of your life, when ethical working becomes your habit, ಪೆದ್ದೊಳ್ತಿವರ್ತಿ ಕುಡ್ಲದ ಸರ್ಕಾರಿ ಪೆದ್ದವನ ಆಸ್ಪತ್ರೆದ 4ನೇ ಮಾಳಿಗೆಡ್ದಲಾಗಿದ್ದು ಜೀವದೆತ್ತೊನ್ನ ಬೇಜಾರ್ದ ಸಂಗತಿ ಸೋಮವಾರ ನಡೆದಿದ್ದು. ಜೀವದೆತ್ತೊನ್ನ 28 ವರ್ಷ ಪ್ರಾಯದ ರಂಜಿತಾ ಕಾರ್ಲದಾರ ಆದಿತ್ಯರು. ಒಡಿಪು ಜಿಲ್ಲೆ ಕಾರ್ಲದ 28 ವರ್ಷ ಪ್ರಾಯದ ರಂಜಿತಾ ಪನ್ಪುನ ಪುಂಜವು ಪೆದ್ದರೆಗಾದು ಕಾರ್ಲದ ಆಸ್ಪತ್ರೆ ಸೇರಿದ ಗಂಭೀರ ಸಮಸ್ಯೆ ಇತ್ತಿ ನೀಡಿದವರ ಕುಡ್ಲದ ಲೇಡಿಕೋಶನ್ ಆಸ್ಪತ್ರೆಗೂ ಸೇರ್ಸಾದಿತ್ತಂಡು. ಅಕ್ಟೋಬರ್ 30 ಸಿಸೇರಿಯನ್ ಮಲ್ತದು ಪೆತ್ಪಾದಿತ್ತರು. ನವೆಂಬರ್ 3 ಬಾಲೆ ತೀರ್ದುಂಡು. ಇಂದೆರ್ದು ಮಾನಸಿಕವಾದ ನರ್ಗದು ಪೋಯಿನ ರಂಜಿತೆರೆನ ಮರ್ದದ ಅಗತ್ಯ ಮುಗಿ ನೀಡಿದವರ ಆಸ್ಪತ್ರೆಡ್ದು ಕಡಪೋಡಿಯರೆ ತಯಾರಾದಿತ್ತಂಡು. ಸೋಮವಾರ ಇಲ್ಲಡೆಲೆತ್ತೊಂದು ಪೋಯರೆ ಇಲ್ಲದಕ್ಕಲು ಆಸ್ಪತ್ರೆಡಿತ್ತಿನ ಪೊರ್ತುಡು ರಂಜಿತಾ 4ನೇ ಮಾಳಿಗೆಡ್ದಲಾಗಿದ್ದು ಜೀವದೆತ್ತೊಂದೇರು. ಅಪಗನೆ ಅರೆನು ಕೈತಲ್ದ ವೆನ್ಲಾಕ್ ಆಸ್ಪತ್ರೆಗೂ ಕೊನೊಂಡಲ ಅವಳು ಅರೆನ ಜೀವ ಪೋತುಂಡು. ಕೊರೋನಾ ಸಿಕ್ಕದ ಪೊರ್ತುಡು ನಡೆಸಿದಿನ ಭ್ರಷ್ಟಾಚಾರದ ಬಗೆಟು ದುಂಬುದ ನ್ಯಾಯಾಧೀಶರು ಮೈಕಲ್ ಕುನ್ಹಾ ವರದಿ ಕೊರ್ದಿತ್ತದು. ಜಸ್ಟಿಸ್ ಮೈಕಲ್ ಕಾಂಗ್ರೆಸ್ ಏಜೆಂಟ್ ಎಂದು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ದೂರ್ದೇರು. ಈ ಬಗೆಟು ರಾಜ್ಯದ ಮಂತ್ರಿಯರು ದಿನೇಶ್ ಗುಂಡೂರಾವ್ ಬೊಕ್ಕ ಕೃಷ್ಣ ಬೈರೇಗೌಡ ರಾಜ್ಯಪಾಲರಿಗೂ ದೂರು ಕೊಡ್ತೇರು. ಕೊರೋನಾ ಕೋವಿಡ್ ಸಿಕ್ಕದ ಪೊರ್ತುಡು ನಡೆಸಿದಿನ ಭ್ರಷ್ಟಾಚಾರದ ಬಗೆಟು ದುಂಬದ ನ್ಯಾಯಾಧೀಶರು ಮೈಕಲ್ ಕುನ್ಹಾ ಕೊರೋನಾ ವರದಿ ಬಗೆಟು ಅಪಸುರ ಕೇಂದ್ರಂಡು. ಜಸ್ಟಿಸ್ ಮೈಕಲ್ ಕಾಂಗ್ರೆಸ್ ಏಜೆಂಟ್ ಎಂದು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ದೂರ್ದೇರು. ಪ್ರಹ್ಲಾದ್ ಜೋಶಿಯನ್ನ ಈ ದೂರುಗೆ ಎದುರಾದ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೂ ದೂರು ಕೊಡ್ತೇರು. ವರದಿಡು ದುಂಬದ ಮುಖ್ಯಮಂತ್ರಿ ಬೊಕ್ಕ ಮಂತ್ರಿ ಶ್ರೀರಾಮುಲು ಎದುರಾದ ಪ್ರಾಸಿಕ್ಯೂಷನ್ಗೂ ಜಸ್ಟಿಸ್ ಕುನ್ಹಾ ಶಿಫಾರಸ್ ಮಲ್ತದಿತ್ತೇರು. ಅಂಡ ವರದಿಗೂ ವಿರೋಧ ಮಲ್ಪನ ತುರ್ತುಡು ಪ್ರಹ್ಲಾದ್ ಜೋಶಿ ಜಸ್ಟಿಸ್ ಮೈಕಲ್ ರೇನು ಕಾಂಗ್ರೆಸ್ ಏಜೆಂಟ್ ಎಂದು ಪಂಡದಿತ್ತರು. ಈ ವಿಚಾರವಾದ ಮಂತ್ರಿ ದಿನೇಶ್ ಗುಂಡೂರಾವ್ ಬೊಕ್ಕ ಕೃಷ್ಣ ಬೈರೇಗೌಡ ರಾಜ್ಯಪಾಲರೇನು ತೂದು ದೂರು ಕೊಡ್ತೇರು. ದುಂಬದ ನ್ಯಾಯಾಧೀಶರನ್ನ ಬಗೆಟ ಎಲ್ಲಿ ಮಲ್ತದ ಪಾತಿರ್ನ ಕೇಂದ್ರ ಮಂತ್ರಿ ಕೇಸ್ತ ತನಿಖೆದ ಮಿತ್ತು ಪ್ರಭಾವ ಬುರ್ಗೆರೆ ಪ್ರಯತ್ನ ಮಲ್ತಿದರು. ಜವಾಬ್ದಾರಿದ ಸ್ಥಾನ ಜೋಶಿ ಈ ಪಾತ್ರಗೂ ಕ್ಷಮೆ ಕೇನುಡು ಮಂತ್ರಿಯರು ಒತ್ತಾಯ ಮಲ್ತಿದರು. ಜೋಶಿಯರ್ನ ಪಾತ್ರ ಕಮಿಷನ್ ಎನ್ಕ್ವೈರಿ ಆಕ್ಟ್ 1952 ಪ್ರಕಾರ ಶಿಕ್ಷೆಗೆ ಸಂದುರ ಅಪರಾಧ ಆದಿತದ ರಾಷ್ಟ್ರಪತಿಲಿ ಹಿಡಿದು ಸರಿಯಾಯಿನ ಕ್ರಮದೆತ್ತನೊಂದು ಮಂತ್ರಿಯರು ರಾಜ್ಯಪಾಲರಿಗೆ ಒತ್ತಾಯ ಮಲ್ತದ ಭಿನ್ನಾಯ್ತನ್ನ ಓಲೆ ಕೊಡ್ತೇರು. ಪ್ರಹ್ಲಾದ್ ಜೋಶಿ ಬೇಕಾದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿ, ನಾವೇನು ತಪ್ಪು ಹೇಳೋದಿಲ್ಲ. ಪ್ರಹ್ಲಾದ್ ಜೋಶಿ ಅವ್ರಿಗೂ ಹಾಕಿದೆ, ಯಡಿಯೂರಪ್ಪ ಅವ್ರಿಗೂ ನಮ್ಮ ಮೇಲೆ ಟೀಕೆ ಮಾಡಿ ಹಾಕಿದೆ. ಆದರೆ ಯಾರು ಈ ಎನ್ಕ್ವೈರಿ ಕಮಿಷನ್ ಅದನ್ನು ನೇತೃತ್ವ ವಹಿಸಿದ್ದಾರೆ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಮತ್ತು ಅಂಥವ್ರ ಮೇಲೆ ಮಾಡೋದಕ್ಕೆ ಅವಕಾಶಗಳೇ ಇಲ್ಲ ಕಾನೂನು ಪ್ರಕಾರ. ಅಂಥವ್ರ ಮೇಲೆ ಪ್ರಹ್ಲಾದ್ ಜೋಶಿ ಅವ್ರು ಮಾಡಬಾರ್ದು. ಈಗ ಕ್ಷಮಾಪಣೆ ಆದರೂ ಕೇಳಬೇಕು ಅಥವಾ ಆ ಸ್ಟೇಟ್ಮೆಂಟನ್ನು ಹಿಂದಕ್ಕೆ ತಗೊಳ್ಬೇಕು. ಖಂಡಿತವಾಗಿ ಇದ್ರ ಬಗ್ಗೆ ಕಾನೂನಿನಲ್ಲಿ ಏನು ಕ್ರಮಗಳಿದೆ ಅದನ್ನು ರಾಜ್ಯಪಾಲರು ತಗೊಳ್ಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ರಾಷ್ಟ್ರಪತಿಗಳ ಗಮನ ಕೂಡ ಇದನ್ನು ತರಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ನಿಜವಾಗ್ಲೂ ಕೂಡ ಅತ್ಯಂತ ಗರ್ವದಿಂದ ಅಹಂಕಾರದಿಂದ ಅವ್ರು ಮಾತನಾಡಿದ್ದಾರೆ. ಅದು ಅವ್ರಿಗೆ ಶೋಭೆ ತರೋದಿಲ್ಲ. ಈ ರೀತಿಯಾದ ಹೇಳಿಕೆಗಳು ಇವತ್ತು ಅವರು ಏನು ಬೇಕಾದರೂ ನಾವು ಮಾಡ್ಬೋದು, ಕೇಂದ್ರ ಸರ್ಕಾರ ನಮ್ಮ ಕೈಯಲ್ಲಿದೆ, ನಾನೊಬ್ಬ ಕೇಂದ್ರ ಸಚಿವ, ನನ್ನನ್ನು ಯಾರು ಕೂಡ ಮುಟ್ಟಕ್ಕಾಗೋದಿಲ್ಲ, ನಾನು ಜಡ್ಜ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಬಗ್ಗೆ ನಾನು ಏನು ಬೇಕಾದ್ರೂ ಕೂಡ ಕರಿತೀನಿ ಅಂತ ಅವರು ತಿಳ್ಕೊಂಡು ಈ ರೀತಿಯಾದಂಥ ಕೆಟ್ಟ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅದನ್ನು ನಿಲ್ಲಿಸಬೇಕು ಪ್ರಹ್ಲಾದ್ ಜೋಶಿ ಅವರು.
ನಮ್ಮ ಬದುಕನ್ನು ಪ್ರೀತಿ ಮಲ್ತದು ಜೀವನ ನಡಪಾವಡುಂದು ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಪಂತೆರು ಕುಡ್ಲಾ ಜೈನ್ ಸೊಸೈಟಿದ 32ನೇ ವರ್ಷದ ಲೇಸು ಬೊಕ್ಕ ಪದಾಧಿಕಾರಿಲಿನ ಅಧಿಕಾರದಿತ್ತುನ್ನ ಲೇಸನ್ನು ಉದಿಪನ ಮಲ್ತದು ಅರ್ಪಾತಿರಿಯರು. ಕುಡ್ಲಾ ಜೈನ್ ಸೊಸೈಟಿದ 32ನೇ ವರ್ಷದ ಲೇಸು ಬೊಕ್ಕ ಹೊಸ ಪದಾಧಿಕಾರಿಲಿನ ಅಧಿಕಾರದಿತ್ತುನ್ನ ಕಾರ್ಯಕ್ರಮ ಕುಡ್ಲದ ವರ್ಧಮಾನ ಸಿದ್ಧಾರ್ಥ ಭವನೋಡು ನಡೆತುಂಡು. ಬಿದ್ರಾ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಬದುಕು ಮಾತ್ರೆಗಳ ಅಗತ್ಯ. ನಮ್ಮ ಬದುಕನ್ನು ಪ್ರೀತಿ ಮಲ್ತದು ಜೀವನ ನಡಪಾವಡು. ಕಷ್ಟ ನಿಷ್ಠುರ ಬರಿಕದಿದ್ದು ಬದುಕನ್ನು ಕಾಲದೊಟ್ಟಿಗೂ ಜೋಡಿಸೋವನ ಕೆಲಸ ಮಲ್ಪಡುಂದು ಸ್ವಾಮೀಜಿ ಪಂಡಿರು. ಕುಡ್ಲದ ಜೈನ್ ಸೊಸೈಟಿ ಮರ್ಯಾದೆ ಗುರ್ಕರ್ಯರು ಸುರೇಶ್ ಬಳ್ಳಾಲ್ ಪಾತಿರ್ದು ಪಂಪ್ವೆಲ್ ಮಹಾವೀರ ಸರ್ಕಲ್ಡ್ ಕೆಲಸ ಪಿರ ತಾಪನೆ ಮಲ್ಪನ ಕಾರ್ಯಗೂ ಸಮುದಾಯ ದುಂಬು ಬರಡುಂದು ಪಂಡಿರು. ಗುರ್ಕಾರ್ಯರು ಪುಷ್ಪರಾಜ್ ಜೈನ್ ಪಾತಿರ್ದು ನಮ್ಮ ಈ ಸೊಸೈಟಿ ಸಂಘಟನೆಗೆ ಪಾಕ ಜನ ಮಾಜನಕುಲು ಕೆಲಸ ಮಲ್ತಿದ್ದರು. ನಗರುಡು ಬೋಡಾಯಿನಾಥ ಕೆಲಸ ಮಲ್ತದ. ನನ್ನ ಮಿತ್ತಗ್ಲ ನಮ್ಮ ಸಮಾಜದ ಬೆರಿಸಾಯ ಮಾತ ಕಾರ್ಯಗಳ ಬೋಡುಂದು ಕೇನುಂಡೇರು. ವೈದ್ಯಕೀಯ ಎಡೇನ ತಿರಿನಕ್ಲಿನ ಒಟ್ಟುಗು ಪಾತ್ರಕತೆ ಬೊಕ್ಕ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆತಂಡು. ಕುಡ್ಲದ ನರಂಬು ಸೀಕಿಗೆ ಮಲ್ತು ಕೊರ್ಪುನ ಡಾಕ್ಟರ್ ಸಿ.ಕೆ. ಬಳ್ಳಾಲ್, ಪ್ರಸೂತಿ ಬೊಕ್ಕ ಪೊಂಜೊಲೆನ ಸೀಕ್ ಎಡೇನ ತಿರಿನ ಡಾಕ್ಟರ್ ಮಾಲತಿ ಹೆಗ್ಡೆ, ಡಾಕ್ಟರ್ ಪ್ರಿಯಾ ಬಳ್ಳಾಲ್, ಜನರಲ್ ಫಿಸಿಷಿಯನ್ ಡಾಕ್ಟರ್ ಮುರಳೀಧರ್ ಎಡಿಯಾಳ್, ಕ್ಯಾನ್ಸರ್ ಬಗೆಟ್ ಎಡೇನ ತಿರಿನ ಡಾಕ್ಟರ್ ಕೃಷ್ಣ ಪ್ರಸಾದ್ ಪಾತ್ರಕತೆ ಪಾಲ್ದೆತ್ತುಂಡರು. ಕಾರ್ಯಂತರು ಸಚಿನ್ ಕುಮಾರ್, ಪ್ರಣವಾಧಿಕಾರಿ ವಿಜೇಶ್ ವಿದ್ಯಾಧರ್, ನಿರ್ದೇಶಕರಾಯನ ಭರತ್ ಕುಮಾರ್, ನಿರ್ಮಲಾ ಜ್ಞಾನಚಂದ್ರ, ಪ್ರಮೋದ್ ಕುಮಾರ್, ಸುಕುಮಾರ್ ಬಳ್ಳಾಲ್, ವಿನೋದ್ ಮುದ್ಯಾ, ವೈಶಾಲಿ ಪಡಿವಾಳ್, ಸಿದ್ಧಾರ್ಥ್ ಆದ್ರೆ, ಶಿಲ್ಪಾ ಸಂದೀಪ್ ಪಾಲ್ದೆತ್ತುಂಡರು. ನಮ್ಮ ಜೀವನ, ನಮ್ಮ ಬದುಕು ಅದು ನಿರಾಳ ಆಗಿರಬೇಕು. ಅದು ಸಂತೋಷದಿಂದ ಕೂಡಿರಬೇಕು. ಅದು ನಿರ್ಭಯವಾಗಿರುವಂತಿರಬೇಕು. ಅದು ಸಮೃದ್ಧಿಯಿಂದ ಕೂಡಿರಬೇಕು. ಅದು ದ್ವೇಷ ಅಸೂಯೆಗಳಿಗೆ ಎಡೆ ಇಲ್ಲದ ಹಾಗೆ ಇರಬೇಕು. ಬದುಕು ಅನಿವಾರ್ಯ ಕೂಡ. ಈ ಬದುಕು ನಾವು ಪ್ರೀತಿಸುವಂಥ ಒಂದು ಜೀವನವಾಗಿದೆ. ಈ ಬದುಕನ್ನು ನಾವು ಕಷ್ಟ ನಿಷ್ಠೂರಗಳಿಂದ ಎದುರಿಸುವುದಲ್ಲ. ಬದುಕು ನಮಗೆ ಸಿಕ್ಕಿದಂಥ ಒಂದು ಅವಕಾಶ, ಇದೊಂದು ಆಪರ್ಚುನಿಟಿ. ಅದನ್ನು ಯಾರು ಕಾಲದಿಂದ ಜೋಡಿಸಿಕೊಂಡಿರ್ತಾರೆ, ಯಾರ ಮನಸ್ಸು ನಿರಾಳವಾಗ್ತದೆ, ಯಾರ ದೇಹ ಯಾವುದೇ ರೀತಿಯ ರೋಗಕ್ಕೆ ಎಡೆಯಿಲ್ಲದ ಹಾಗೆ ಇರ್ತದೆ, ಅಂಥವರು ಬಹಳ ಸುಖಿ. ಅಲ್ಲಿ ಮಹಾಸರ್ಕಲಲ್ಲಿ ನಮ್ಮ ಕಳಶ ಕಾಣ್ತಾ ಇದೆ. ಅದನ್ನು ಬದಿಗಿಟ್ಟಿದ್ರು, ಹಾಗೆ ಮಾಡೋ ಫ್ಲೈಓವರ್ ಮಾಡೋ. ಆದ ಕಾರಣ ಅದನ್ನು ಪುನೊಮ್ಮೆ ಸ್ಥಾಪಿಸಬೇಕು ಅಂತೇಳಿ ನಾವೆಲ್ಲ ಆಲೋಚನೆಯಲ್ಲಿದ್ದೆವು. ನಾವೆಲ್ಲ ಕಾರ್ಪೊರೇಷನಲ್ಲಿ ಹೋಗಿ ಕೂಡ ಮಾತಾಡಿದ್ದೇವೆ. ಈ ಜೈನ್ ಸೊಸೈಟಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು, ಬರೀ ಜೈನ್ ಮೇಲನ್ನು ಮಾತ್ರ ಸೊಸೈಟಿ ಹೀಗೆ ಕಾರ್ಯಕ್ರಮಗಳನ್ನು ಹಾಕಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇನ್ನೊಮ್ಮೆ ಮಹಾವೀರ ಸರ್ಕಲ್ನಲ್ಲಿ ಕಳಶ ನಿಲ್ಲಿಸುವಂಥ ವ್ಯವಸ್ಥೆ ಆಗಬೇಕು. ಅದನ್ನು ರಾಜಶೇಖರ್ ಬಳ್ಳಾಲ್ ಮುಂದುವರಿಸ್ಕೊಂಡು ಹೋಗಬೇಕು. ಅವರೇ ಮಾಡಿದಂಥದ್ದು ಆ ಕಳಶ ಬದಿಯಲ್ಲಿ ಇಟ್ಟಿದ್ದೇವೆ. ಅದನ್ನು ಪುನಃ ಮಧ್ಯದಲ್ಲಿ ಸ್ಥಾಪಿಸಿ ಅದಕ್ಕೆ ಈಗಾಗಲೇ ಒಮ್ಮೆ ಫೌಂಡೇಶನ್ ಹಾಕಿ ಆಗಿದೆ. ನಾನು ಹೋಗಿದ್ದೇನೆ ಫೌಂಡೇಶನ್ಗೆ, ಆದರೆ ಅದು ಪುನಃ ಕಾರ್ಪೊರೇಷನ್ನಲ್ಲಿ ಸ್ತಬ್ಧವಾಗಿದೆ. ಇದನ್ನು ಇನ್ನೊಮ್ಮೆ ನಾವು ನಾವೆಲ್ಲ ಸೇರಿಕೊಂಡು ಎಲ್ಲರ ಕಾರ್ಯಕರ್ತರು. ಹಬ್ಬಕ್ಕೂ ನಮ್ಮದೇ, ಜೈನ್ ಮಿಲನ ನಮ್ಮದೇ, ಜೈನ್ ಸೊಸೈಟಿ ಎಲ್ಲರದ್ದು. ಆದ್ದರಿಂದ ಯಾವುದೇ ಭೇದ ಭಾವ ಇಲ್ಲ. ಅದು ಬೇರೆ ಇದು ಬೇರೆ ಅಂತ ಹೇಳುವಂಥದ್ದು ಮಂಗಳೂರಿನ ಯಾವ ಶ್ರಾವಕರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡರೆ ಎಲ್ಲರ ಸಂಘಟನೆಗಳಿಗೆ ನಾವೆಲ್ಲ ಸೇರ್ಕೊಳ್ಬೇಕು. ಜೈನ್ ಮಿಲನ್ನಲ್ಲಿ ಏನಾದರೂ ಸಾಮಾಜಿಕ ಸೇವೆ ಮಾಡೋದನ್ನು ನಾವು ಸೇರಬೇಕು, ಜೈನ್ ಸೊಸೈಟಿಯಲ್ಲಿ ಸೇರಬೇಕು, ಹಬ್ಬಕ್ಕ ಸಮಿತಿಯವರು ಮಾಡಿದ್ರೆ ನಾವೆಲ್ಲ ಸೇರಬೇಕು. ಒಟ್ಟಾಗಿ ಒಂದೇ ನಮ್ಮ ಉದ್ದೇಶ ಇರಬೇಕು. ಏನಂತ ಹೇಳಿದ್ರೆ, ಏನಾದರೂ ಮಂಗಳೂರಲ್ಲಿ ಈಗ ತಾನೇ ನಮ್ಮ ಸಂಖ್ಯೆ ಬಹಳ ಕಮ್ಮಿ ಇದೆ. ಬಹಳಷ್ಟು ಕಾಂಪಿಟೇಷನ್ಸ್ ಇದೆ. ವ್ಯವಹಾರ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು. ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ನಮ್ಮ ಬದುಕು ಯಶಸ್ವಿ ಆಗ್ತದೆ.
ಕನ್ನಡ ಒರಿಪವನ ಕೆಲಸ ಸರ್ಕಾರದ್ದು ಸಾಧ್ಯ ಇಜ್ಜಿ ಒರಿಪಾಂಡಲ ಶುದ್ಧ ಕನ್ನಡ ಇಜ್ಜಿ ಅವು ಯಕ್ಷಗಾನಡು ಉಂಡೊಂದು ಡಾಕ್ಟರ್ ಹರಿಕೃಷ್ಣ ಪುನರೂರು ಪಂತೆರು. ಯಕ್ಷಾಂಗಣ ಕುಡ್ಲದ 12ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ಯಕ್ಷಗಾನ ತಾಳಮದ್ದಳಿ ಸಪ್ತಾಹನು ಕದ್ರ ಕ್ಷೇತ್ರಡು ಉದಿಪನ ಮಲ್ತದ ಅರ್ಪಾತೆರಿಯರು. ಯಕ್ಷಾಂಗಣ ಕುಡ್ಲದ ನಿಲೆಟ್ಟು ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಕರ್ನಾಟಕ ಯಕ್ಷಭಾರತಿ ಪುತ್ತೂರದ ಜತೆ ಸೇರಿಗೆಡು ಕುಡ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣಡು 12ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ಕನ್ನಡ ನುಡಿ ಪರ್ಬ ತಾಳಮದ್ದೊಳಿ ಸಪ್ತಾಹ ನಡೆತನುಂಡು. ಸೋಮವಾರ ಉದಿಪನಾಲೇಸುಡು ಯಕ್ಷಾಂಗಣದ ಕಾರ್ಯಗುರ್ಕಾರ್ಯರು ಭಾಸ್ಕರ್ ರೈ ಕುಕ್ವಳ್ಳಿ ಮಾತ್ರೆನ ಎತ್ಕೊಂಡು ಸುರುತ ಪಾತೆರ ಪಂಡದು 2013 ಸಂಸ್ಥೆ ಕಟ್ಟಿದ ಡಾಕ್ಟರ್ ಎ.ಜೆ. ಶೆಟ್ಟಿ ಯಕ್ಷಾಂಗಣ ಸಂಸ್ಥೆಯನ್ನು ಉದಿಪನ ಮಲ್ತದು ಇತ್ತೆಲ ಮರ್ಯಾದೆ ಗುರ್ಕಾರ್ಯರಾದುಲ್ಲೆರು. ದಾನಿಲು ಸೇರ್ನಂಚ ಮಾತೆರ್ನಲ ಸಹಾಯ ಸಹಕಾರಡು ವರ್ಷಲ ಕಾರ್ಯಕ್ರಮ ಮಲ್ತೊಂದು ಬೈದ. ಈ ಸರ್ತಿ ಪ್ರದೀಪ್ ಕುಮಾರ್ ಕಲ್ಕೊರೆರೆಗೂ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೊಂದುಲ್ಲ ಅನ್ಪಂಡೆರು. ಕುಡ್ಲದ ಎ.ಜೆ. ಸಂಸ್ಥೆಲಿನ ಗುರ್ಕಾರ್ಯರು ಡಾಕ್ಟರ್ ಎ.ಜೆ. ಶೆಟ್ಟಿ ಗುರ್ಕಾರ್ಮಿಡು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಇತದು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರ್ಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ತಾಳಮದ್ದೊಳಿ ಸಪ್ತಾಹ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ಉದಿಪನ ಮಲ್ತಿರು. ಪುನರೂರು ಪಾತಿರ್ದು ಕರಿನ 14 ವರ್ಷಲಿಡ್ದು ಕನ್ನಡ ಒರಿಪವನ ಸಾಹಸದ ಕೆಲಸ ಕುಕ್ಕವಳ್ಳಿ ಮಲ್ತೊಂದುಲ್ಲೆರು. ಸರ್ಕಾರದ್ದು ಕನ್ನಡ ಒರಿಪಾಯರೆ ಸಾಧ್ಯ ಇಜ್ಜಿ ಒರಿಪಾಂಡಲ ಶುದ್ಧ ಉಪ್ಪುಜಿ ಶುದ್ಧ ಕನ್ನಡ ಯಕ್ಷಗಾನಡುಂಡು ಕನ್ನಡ ಬೊಕ್ಕ ಭಾರತೀಯ ಸಂಸ್ಕೃತಿನು ಒರಿಪವನ ಕೆಲಸನು ಪ್ರತಿಯೊರಿಲ ಮಲ್ಪುಡೊಂದು ಪಂಡೆರು. ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಪ್ರಶಸ್ತಿ ದತ್ತನ ರೀತಿನ ಜೋಕ್ಲಿನ ರಾಷ್ಟ್ರೀಯ ಶ್ರೀಕೃಷ್ಣ ವೇಷ ಪಂಥದ ಸಾರಥಿ ಸಾಧಕಿರು ಪ್ರದೀಪ ಕುಮಾರ ಕಲ್ಕೊರೇರ್ನ ಬಗೆಟು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಮೆಚ್ಚುಗೆದ ಭಾಷಣ ಮಲ್ತೆರು. ಬಿನ್ನೆರ್ನ ಒಟ್ಟು ಸೇರಿಗೆಡು ಪ್ರದೀಪ್ ಕುಮಾರ್ ಕಲ್ಕೊರೆರೆಗೂ ಅರೆನ ಬೊಡೆದಿನ ಒಟ್ಟುಗೂ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿರು. ಮಲ್ಲ ಬಿನ್ನೆರಾದು ಪಾಲ್ದತ್ತುನ್ನ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದು ಯಕ್ಷಾಂಗಣ ಸಾಧಕರಿನ ಗುರ್ತ ಮಲ್ಪನೆದ ಒಟ್ಟುಗೂ ಯಕ್ಷಾಂಗಣನು ಬುಳೆಪವನ ಪ್ರಯತ್ನ ಮಲ್ತದುಂಡು. ತಾಳಮದ್ದೊಳಿ ತೂದು ಅರ್ಥ ಮಲ್ತೊಂಡ ಕನ್ನಡಡು ಜೋಕ್ಲೆಗೆ ಬೇತೆ ಪಾಠ ಬುಡ್ಚಿ 100 ಮಾರ್ಕ್ ಪಡೆದು ರ್ಯಾಂಕ್ ದೆಪ್ಪೊಲಿಂದು ಪಂಡಿರು. ಕರುಣಾ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆದ ಯಜಮಾನರು ವಿ ಕರುಣಾಕರ, ಸೂರಜ್ ಇಂಟರ್ನ್ಯಾಷನಲ್ ಬರೋ ಸಂಸ್ಥೆದ ಯಜಮಾನರು ಬೊಕ್ಕ ಕುಡ್ಲಾ ತಾಲೂಕು ಕನ್ನಡ ಸಾಹಿತ್ಯ ಸಂಘದ ಗುರ್ಕಾರ್ಯರು ಡಾಕ್ಟರ್ ಮಂಜುನಾಥ್ ರೇವಣ್ಕರ್, ಉದ್ಯಮಿ ಚಂದ್ರಶೇಖರ್ ಭಂಡಾರಿ ಈರಾ, ದೆಹಲಿ ಕನ್ನಡ ಸಂಘದ ವಸಂತ್ ಶೆಟ್ಟಿ ಬೆಳ್ಳಾರೆ ಬಿನ್ನೆರಾದು ಪಾಲ್ದೆತ್ತೊಂಡಿರು. ಎಂ ಸುಂದರ್ ಶೆಟ್ಟಿ, ರವೀಂದ್ರ ರೈ ಕಲ್ಲಿಮಾರ್, ಎ.ಕೆ. ಜಯರಾಮ್ ಶೇಖ, ಲಕ್ಷ್ಮೀನಾರಾಯಣ್ ಹರಿಕಳ, ಪ್ರಭಾಕರ ಪಿ ಜವರ, ಕೂಡ್ಲು ಮಹಾಬಲ ಶೆಟ್ಟಿ ಇಂಚ ಸಮಿತಿ ಪದಾಧಿಕಾರಿಗಳು ಈ ಪೊರ್ತುಡಿತ್ತರು. ನಿವೇದಿತಾ ಶೆಟ್ಟಿ ಸೊಲ್ಮೆ ಸಂದಾಯರು. ಪ್ರಧಾನ ಕಾರ್ಯಂತರ ತೋನ್ಸೆ ಪುಷ್ಕಳ್ ಕುಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸುರುತ ದಿನ ರಾಜದಂಡಕ ಪ್ರಸಂಗದ ಕೂಟ ನಡೆತಂಡು. 2013ರಲ್ಲಿ ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಎನ್ನುವಂಥ ಒಂದು ಸಂಸ್ಥೆಯನ್ನು ನಾವು ಕಟ್ಟಿದೆವು. ಆಗ ಅದನ್ನು ಉದ್ಘಾಟನೆ ಮಾಡಿದವರು ನಮ್ಮ ಈ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಎ.ಜೆ. ಶೆಟ್ಟಿಯವರು. ಹಾಗೆ ಪ್ರಾರಂಭವಾಗಿರತಕ್ಕಂತಹ ನಮ್ಮ ಈ ಸಂಘಟನೆ ಇವತ್ತು 11 ವರ್ಷವನ್ನು ದಾಟಿ 13ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದೆ. ನಮಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಕನ್ನಡ ರಾಜ್ಯೋತ್ಸವದ ಕಲಾ ಸಂಭ್ರಮ ಎನ್ನುವ ಹೆಸರನ್ನಿಟ್ಟುಕೊಂಡು ಪ್ರತಿ ವರ್ಷ ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಭಾಸ್ಕರ ಕೋಳಿ ಅವರು ದೊಡ್ಡ ಸಾಹಸ ಮಾಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ಕನ್ನಡವನ್ನು ಉಳಿಸಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ, ಶುದ್ಧ ಕನ್ನಡವನ್ನು ಉಳಿಸುವಂಥ ಕೆಲಸ 12 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕನ್ನಡ ಶಾಲೆಗಳು ವರ್ಷಕ್ಕೆ 2000-3000 ಮುಚ್ಚುತ್ತಾ ಇದೆ. ಆದರೆ ಶುದ್ಧ ಕನ್ನಡ ಯಕ್ಷಗಾನ ತಾಳಮದ್ದಳೆಯಲ್ಲಿ ಆಗ್ತದೆ. ಅಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಧಾರ್ಮಿಕ ಪ್ರಜ್ಞೆ ಜನಗಳಿಗೆ ಮೂಡಿಸುವಂಥ ಕೆಲಸ ಆಗ್ತದೆ. ಅದರಲ್ಲಿ ಇದನ್ನು ಮಾತ್ರ ಅಲ್ಲ, ಕನ್ನಡ ಮಾತ್ರ ಅಲ್ಲ, ಅಂತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದಾರೆ. ನೀವೆಲ್ಲ ಸಹಕಾರ ನೀಡಿದರೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ, ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಯಕ್ಷಾಂಗಣದ ವತಿಯಿಂದ ಇವತ್ತು ಸನ್ಮಾನಿಸಿದ್ದು ಬಹಳ ಸಂತೋಷ. ಇಂಥ ಕಾರ್ಯಕ್ರಮಗಳು ಬಹುಶಃ ಯಕ್ಷಾಂಗಣ ಪ್ರತಿ ವರ್ಷ ಒಬ್ಬರನ್ನು ಸನ್ಮಾನ ಮಾಡ್ತಾ ಇದೆ. ಪ್ರತಿಯೊಬ್ಬ ಒಂದಲ್ಲ ಒಂದು ರೀತಿಯ ಸಾಧಕರನ್ನು ಕರೆದು ಸನ್ಮಾನಿಸುವಂಥದ್ದು ಇದು ಬಹಳ ಒಳ್ಳೆಯ. ಅದರ ಜೊತೆಯಲ್ಲಿ ಯಕ್ಷಗಾನವನ್ನು ಬೆಳೆಸುವಂಥ ಕೆಲಸ. ಯಕ್ಷಗಾನ ಇವತ್ತು ಭಾಳ
ಒಂದು ರೀತಿಯಲ್ಲಿ ಇವತ್ತು ನಮ್ಮ ಜೋಶಿಯವರು ಹೇಳಿದಾಗೆ ಯಕ್ಷಗಾನ ಇವತ್ತು ಈ ಶಾಲೆಯಲ್ಲಿ ಮಕ್ಕಳಿಗೆ ಬೇರೆ ಏನಿಲ್ಲ, 1 ರಿಂದ 5ರವರೆಗೆ ಕನ್ನಡ ಪಾಠ ಓದಬೇಕಾಗಿಲ್ಲ. ಯಕ್ಷಗಾನವನ್ನು ತಾಳಮದ್ದಲೆಯನ್ನು ಸರಿಯಾಗಿ ನೋಡಿದರೆ ಸಾಕು. ಯಕ್ಷಗಾನ ಕುಣಿತದ್ದು ಬೇಡ, ಅದು ಎಲ್ಲರೂ ನೋಡ್ಬೋದು. ಆದರೆ ತಾಳಮದ್ದಲೆಯನ್ನು ನೋಡಿ ಅದನ್ನು ಸರಿಯಾಗಿ ಅರ್ಥೈಸಿದರೆ ಅವರಿಗೆ, ಆ ಮಕ್ಕಳಿಗೆ ಬೇರೆ ಪಾಠ ಬೇಕಾಗಿಲ್ಲ. ಕನ್ನಡದಲ್ಲಿ 100ಕ್ಕೆ 100 ಮಾರ್ಕನ್ನು ಪಡಿಬೋದು. ಅದರ ಜೊತೆಯಲ್ಲಿ ಇಡೀ ಒಂದು ರ್ಯಾಂಕನ್ನು ಪಡೆಯುವಂಥ ಒಂದು ವ್ಯಕ್ತಿತ್ವ ಬೆಳೀತದೆ. ಹಿರಿಯ ರಂಗನಟೆ ನಿರ್ದೇಶಕರು ಕಿಶೋರ್ ಡಿ ಶೆಟ್ಟಿಯರಿಗೆ ರಂಗಚಾವಡಿ ಪ್ರಶಸ್ತಿ ಕೊರ್ಪುನ ಲೇಸ್ ಶನಿ ಮಹಾತ್ಮೆ ಪೌರಾಣಿಕ ನಾಟಕ ಸುರತ್ಕಲ್ದ ಬಂಟೆರ್ನ ಭವನೋಡು ನಡೆತಂಡು ಬಯ್ಯ ಮಲ್ಲಿಗೆ ಪುಗಾರ್ತೆದ ಡಾಕ್ಟರ್ ಸಂಜೀವ ದಂಡಕೇರಿ ಲೇಸ್ ಉದಿಪನ ಮಲ್ತೇರು. ರಂಗಚಾವಡಿ ಕುಡ್ಲದ ನೆಲೆಟು ಸುಭಾಷಿತ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸುರತ್ಕಲ್ದ ಜೊತೆ ಸೇರಿಗಿಡು ರಂಗಚಾವಡಿ ವರ್ಷದ ಪರ್ಬ ರಂಗಚಾವಡಿ ಪ್ರಶಸ್ತಿ ಕೊರ್ಪುನ ಲೇಸು ಸುರತ್ಕಲ್ ಬಂಟೆರ್ನ ಭವನಡು ನಡೆತಂಡು. ಸಿನಿಮಾ ತಯಾರು ಮಲ್ಪುನ ಬಯ್ಯ ಮಲ್ಲಿಗೆ ನಾಟಕ ಬೊಕ ಸಿನಿಮಾ ಪುಗಾರ್ತೆದ ಡಾಕ್ಟರ್ ಸಂಜೀವ ದಂಡಕೇರಿ ಕಾರ್ಯಕ್ರಮ ಉದಿಪನ ಮಲ್ತೆರು. ಸಂಜೀವ ದಂಡಕೇರಿ ಪಾತಿರ್ದು ಸಾರಗಟ್ಲೆ ಕಲಾವಿದರಿಗೂ ಉಮೇದು ದಿಂಜಾಯ್ನ ವ್ಯಕ್ತಿತ್ವದ ಕಿಶೋರ್ ಡಿ ಶೆಟ್ಟಿಯರಿಗೂ ನಿಜವಾದ ಸಂದುಡಾಯ್ನ ಪ್ರಶಸ್ತಿ ಅರೆನು ಪಡೆತಿನವು ತುಳುನಾಡದ ಮಾತ ಕಲಾವಿದರಿನ ಪುಣ್ಯ ಅಂತ ಪಂಡಿರು. ತುಳುನಾಟಕ ನಿರ್ದೇಶಕರು ನಟಿ ಲಕುಮಿ ತಂಡದ ಯಜಮಾನರು ಕಿಶೋರ್ ಡಿ ಶೆಟ್ಟಿಯರಿಗೂ 2024ನೇ ವರ್ಷದ ರಂಗಚಾವಡಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಪ್ರಶಸ್ತಿ ಕೊರ್ನ ಸಂಸ್ಥೆಗೂ ಸೋಲ್ಮೆ ಸಂದಾದ ಕಿಶೋರ್ ಡಿ ಶೆಟ್ಟಿ ಪಾತಿರ್ದು ಇಂಚಿನ ಪ್ರಶಸ್ತಿ ಎನ್ನ ಜವಾಬ್ದಾರಿಯನ್ನು ನನ್ನಲಾತ ಹೆಚ್ಚ ಮಲ್ತದನೆಂದು ಪಂಡಿರು. ಶ್ರೀ ಡೆವಲಪರ್ ಸಂಸ್ಥೆದ ಗಿರೀಶ್ ಎಂ ಶೆಟ್ಟಿ ಕಟೀಲ್, ಉದ್ಯಮಿ ಅನಿಲ್ ಶೆಟ್ಟಿ ತೇವು ಸೂರಿಂಜೆ, ಬಂಟೆರ್ನ ಸಂಘ ಸುರತ್ಕಲ್ದ ನಿರ್ದೇಶಕರು ಜಗದೀಶ್ ಶೆಟ್ಟಿ ಪೆರ್ಮುದೆ, ಪತ್ರಕರ್ತರು ಬೊಕ್ಕ ಸಿನಿಮಾ ತಯಾರು ಮಲ್ಪನ ಪ್ರಕಾಶ್ ಪಾಂಡೇಶ್ವರ, ಸುಭಾಷಿತ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಗುರ್ಕಾರ್ಯರು ರಮೇಶ್ ಶೆಟ್ಟಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಸುರತ್ಕಲ್ ಘಟಕದ ಗುರ್ಕಾರ್ಯರು ಸುಧಾಕರ್ ಎಸ್ ಪೂಂಜಾ, ಉದ್ಯಮಿ ಜಯರಾಮ್ ಶೇಖಾ, ಸುರತ್ಕಲ್ ಬಂಟೆರ್ನ ಸಂಘದ ಗುರ್ಕಾರ್ಯರು ಲೋಕಯ್ಯ ಶೆಟ್ಟಿ, ರಂಗಚಾವಡಿ ಸಂಸ್ಥೆದ ಸಂಚಾಲಕರು ಜಗನ್ನಾಥ್ ಶೆಟ್ಟಿ ಬಾಳ, ಚಿತ್ರಾ ಜೆ ಶೆಟ್ಟಿ ಪಾಲ್ದೆತ್ತೊಂಡರು. ಗಾನಲಹರಿ ಕಾರ್ಯಕ್ರಮ ಮೂಡಿದು ಬತ್ತಂಡು. ಆಯ್ದ ಬೊಕ್ಕ ಕಿಶೋರ್ ಡಿ ಶೆಟ್ಟಿ ಸಾರಥ್ಯದ ಶ್ರೀ ಲಲಿತಾ ಕಲಾವಿದರಿಡ್ದು ಕದ್ರಿ ನವನೀತ ಶೆಟ್ಟಿ ಬರೆತಿನ ಶನಿ ಮಹಾತ್ಮೆ ತುಳು ಪೌರಾಣಿಕ ನಾಟಕ ಪ್ರದರ್ಶನ ಆಂಡು. ಕಿಶೋರ್ ಶೆಟ್ಟರ್ನ ಜೀವಾಯತ್ತು ಮಲ್ಲ ಉಂಟ ಆರ್ನ ಮನಸ್ಸುಲ ಅತೇ ಮಲ್ಲ ವಿಶಾಲವಾಯಿನ ಆರ್ನ ಹೃದಯ ದಯವಣ್ಣಕ ಸಾವಿರಾರು ಬಡ ಕಲಾವಿದರಿಗೆ ಒಂಜಿ ಸ್ಫೂರ್ತಿಯಾದ ಒಂಜಾಕ್ಲಿಗೆ ಶಕ್ತಿಯಾದ ಉಂತಿನ ಒಂಜಿ ತುಳು ನಾಟಕ ಒಕ್ಕೂಟದ ಅಧ್ಯಕ್ಷರು ಮೇರೇನು ಎಂಗ್ಲ ತುಳು ನಾಟಕ ಒಕ್ಕೂಟದ ಅಧ್ಯಕ್ಷರಾದ ಎಂಕುಲು ಪಡೆಯಿನ ತುಳು ನಾಟಕ ಎಂಕುಲ ಪೂರ ಭಾಗ್ಯಜ್ಞೆ ಪಣ್ಣೋಡು ದಯ ಬಣ್ಣಗ ಏರೇ ಪಾಡು ಎಂಚಿನೇ ತಾಪತ್ರಯ ಪಾಡು ಆಗ್ಲೇನು ಬಜಿ ಕೈ ಹಿಡ್ದು ಪಿರಕಡಪುರದಿನ ವ್ಯಕ್ತಿ ಕಿಶೋರ್ ಶೆಟ್ರತ್ 1984ನೇ ಇಸವಿ ಹಿಡ್ದು ಇನಿಮುಟ್ಟ ನಿರಂತರವಾದ ಯಾನು ರಂಗಭೂಮಿದ ಸೇವೆ ಮಲ್ತಂದುಲ್ಲೆ. ಈ ಸೇವೆ ಮಲ್ಪೋಡಾಂಡ ಇಂಕ್ ಏನದು ಒರಿಯದ್ದು ಖಂಡಿತವಾದ ಸಾಧ್ಯ ಐಕ್ ಎನ್ನ ಒಟ್ಟಿಗೆ ಎತ್ತಿನ ಎನ್ನ ಕಲಾವಿದೇರು ಯಾನ್ಲ ಅಕ್ಕಲನೊಟ್ಟಿಗೆ ಕೆಲಸ ಮಲ್ತದೆ, ಅಕುಲ ಎನ್ನೊಟ್ಟಿಗೆ ಕೆಲಸ ಮಲ್ತಿದ್ದೇರು. ಇನಿ ಎನ್ನ ಇನಿ ರಂಗಚಾವಡಿ ಪಂಪಿನ ಈ ಪ್ರಶಸ್ತಿ ಎಂಗೆ ದಿಕ್ಕರೆ ಕಾರಣ ಅಕುಲು ಇತ್ತಿನೆಟ್ಟು ಯಾನಿ ಉಲ್ಲೆ ಅಕುಲು ಇಜ್ಜಿ ಬಂದನ ಖಂಡಿತ ಯಾನಿಚ್ಚಿ ಈ ಒಂಜಿ ಪ್ರಶಸ್ತಿನ ಎನ್ನ ಮಾತ ಎನ್ನ ಮೂಜಿ ತಂಡದ ಕಲಾವಿದರಿಗಳ ಯಾನು ಸಮರ್ಪಣೆ ಮಲ್ತಂದುಲ್ಲೆ. ರಂಗಚಾವಡಿ ಪ್ರಶಸ್ತಿ ಪ್ರಕಾಶನೆ ಬಂದಿದ್ದೆ ಕನ್ನಡ ಇದಕ್ಕೆ ಏಪನೆ ದಿಗ್ಗುದು ಪೊಡು ಬಂದು ಮಲ್ಲೆ ಜೀತೆ ಒಂಚೂರು ಲೇಟ್ ಆಂಡಲ ಇತ್ತ ದಿಕ್ಕಿನ ಆತ ನಿಜವಾದ ಬಾರಿಯಾನು ಖುಷಿ ಈ ಒಂಜಿ ಪ್ರಶಸ್ತಿನ ಯಾನು ಸ್ವೀಕಾರ ಮಾಡ್ತದೆ. ಎಂಆರ್ಪಿಎಲ್ ಸಂಸ್ಥೆ ಸಿಎಸ್ಆರ್ ಅನುದಾನದ್ದು ಸಾಮಾಜಿಕ ಕಾರ್ಯ ನಡಪ ಒಂದು ಮಾದರಿ ಸಂಸ್ಥೆ ಆದ ಮೂರ್ದು ಬೈದನಂದು ಸಂಸ್ಥೆದ ಸಿಎಸ್ಆರ್ ವಿಭಾಗದ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಪಂತೆರು ಸಿಎಸ್ಆರ್ ನಿಧಿ ಹಿಡಿದು 20 ಲಕ್ಷ ರೂಪಾಯಿ ಬೆಲೆತ ಸಿರಿಧಾನ್ಯುಲೆನು ಪಟ್ಟದು ಅರ್ಪಾತಿರಿಯರು.
ಎಂಆರ್ಪಿಎಲ್ ಸಂಸ್ಥೆದ ನಿಲೆಟ್ ಸಿಎಸ್ಆರ್ ನಿಧಿ ಹಿಡ್ದು ಎಂಡೋಸಲ್ಫಾನ್ HIV ನೆತ್ತೆರ್ ಕಮ್ಮಿಯಾದ ಬಲದಾಂತಿನ TB ಹಿಡ್ದು ನರಳು ನಕ್ಲಿಗೆ ಬೊಕ್ಕ ವೃದ್ಧಾಶ್ರಮ ಇಂಚ ಬೇತೆ ಕಡೆಕ್ ಸುಮಾರು 20 ಲಕ್ಷ ರೂಪಾಯಿ ಬೆಲೆತ ಪುಷ್ಟಿದಂಶ ಉಪ್ಪುನ ಸಿರಿಧಾನ್ಯಲೇನು ಒದಗಾದನು. ಎಂಆರ್ಪಿಎಲ್ ಸಂಸ್ಥೆದ CSR ನಿಧಿ ವಿಭಾಗದ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಸಿರಿಧಾನ್ಯಲೇನು ಪಟ್ಟದು ಪಾತಿರಿಯರು. ಸಂಸ್ಥೆ CSR ಅನುದಾನದ ಬುಡಂದೆ ಸಾಮಾಜಿಕ ಕಾರ್ಯಲೇನು ನಡಪಾವೊಂದು ಒಂಜಿ ಮಾದರಿ ಸಂಸ್ಥೆ ಆದ ಮೂಡ್ದು ಬೈದನು. ಎಂಡೋಸಲ್ಫಾನ್ ಪೀಡದ ಕುಲಾದ ಜಿತ್ತಿನವುಲೆ ಉಪ್ಪುನ ಕುಟುಂಬಲೆಗ್ ಎಂಆರ್ಪಿಎಲ್ ಸಂಸ್ಥೆ ಈ ದುಂಬುಲ ದಿನನಿತ್ಯದ ವಸ್ತುಲೇನು ಕೊಡ್ತಂಡು. ಪರಬೇರ್ನ ಆಶ್ರಮ ಬೊಕ್ಕ ಆಸ್ಪತ್ರೆಲೆಗ್ ಆಂಬ್ಯುಲೆನ್ಸ್ ಗಾಡಿ ಕೊಡ್ದು ಸಹಾಯ ಮಲ್ತದಂಡು. ಇತ್ತೆ ಹುಷಾರಿದ್ದಂದೆ ಉಪ್ಪುನ 1 ಸಾರ ಜರ ಫಲದ ತೊನ್ನಕ್ಲೆಗ್ ಸಿರಿಧಾನ್ಯ ಒದಗಾದನು. ಒಟ್ಟು 20 ಲಕ್ಷ ರೂಪಾಯಿ ಬೆಲೆ ಬಾಳುನ 18 ಸಾರ ಕಿಲ ಸಿರಿಧಾನ್ಯ ಪಟದಿತ್ತದು ಹೆಚ್ಚಿನ ಕಡೆಕ್ ಸೀದಾ ಪೋದು ಸೌಕರ್ಯ ಒದಗಾದನಂದು ಪ್ರಶಾಂತ್ ಬಾಳಿಗ ಪಂಡಿರು. ಎಂಆರ್ಪಿಎಲ್ ಅಧಿಕಾರಿ ಸ್ಟೀವನ್ ಪಿಂಟೋ ಬೇತೆ ಇಲಾಖೆಲಿನ ಅಧಿಕಾರಿಗಳು ಈ ಪೊರ್ತುಡಿದ್ದರು. ಮಲಗಿದಲ್ಲಿ ಅಥವಾ ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಅಂದರೆ ಮಕ್ಕಳಿಗೆ ಮತ್ತು ವ್ಯಕ್ತಿಗಳಿಗೆ ಸುಮಾರು 213 ಜನರಿಗೆ ಕಳೆದ 3 ವರ್ಷದಿಂದ ಕೂಡ MRPL ಸಂಸ್ಥೆಯು ಸಹಕಾರ ನೀಡಿ ಅವರಿಗೆ ಬೇಕಾದ ಈ ಪೌಷ್ಟಿಕ ಆಹಾರವನ್ನು ನೀಡ್ತಾ ಇದೆ. ಕಳೆದ ವರ್ಷ ಅವರಿಗೆ ಸ್ವಚ್ಛತಾ ಕಿಟ್ಗಳು ಮತ್ತು ಅದರೊಟ್ಟಿಗೆ ಡ್ರೈ ಫ್ರೂಟ್ಸ್ ಕೊಡಲಾಗಿತ್ತು. ಈ ವರ್ಷ ಮತ್ತೆ ಮಿಲೆಟ್ಗಳನ್ನು ಕೊಡ್ತಾ ಇದ್ದಾರೆ. 5 kg 3 ಬಗೆ ಮಿಲೆಟ್ಗಳನ್ನು ನೀಡ್ತಾ ಇದ್ದು, ಖಂಡಿತ ಈ ಮಕ್ಕಳಿಗೆ ಪೋಷಕಾಂಶದ ಕೊರತೆ ತುಂಬ ಇರ್ತಾ ಇತ್ತು. ಅದನ್ನು ನೀಗಿಸುವಲ್ಲಿ MRPL ಸಂಸ್ಥೆಯಿಂದ ಯಾವುದು ಈ ರೀತಿಯ ಕೊಡುಗೆ ಕೊಡಲ್ಪಡ್ತಾ ಇದೆ. ಇದು ಖಂಡಿತ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಆಗ್ತದೆ. MRPL ಸಂಸ್ಥೆ ಮುಂದಕ್ಕೆ ಕೂಡ ಈ ಎಂಡೋಸಲ್ಫಾನಿಂದ ಪೀಡಿತರಾದ ಹಾಗೂ ಹಾಸಿಗೆ ಹಿಡಿದಂಥ ಮಕ್ಕಳಿಗೆ ಮತ್ತು ವ್ಯಕ್ತಿಗಳಿಗೆ ಸಹಕಾರ ನೀಡಲಿ. ಆ ಮೂಲಕ ಈ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಇಲಾಖೆಯದ್ದು ಕೂಡ ಹಾರೈಕೆ. ಸಂಸ್ಥೆ ವತಿಯಿಂದ MRPL ಸಂಸ್ಥೆ CSR ಕಾರ್ಯಕ್ರಮದ ಅಡಿಯಲ್ಲಿ ಈ ಪೌಷ್ಟಿಕ ಆಹಾರವನ್ನು ಈ ಗನ್ನಕ್ ಆಸ್ಪತ್ರೆಯಲ್ಲಿರುವ ಥಲಸೀಮಿಯಾ ಪೇಷಂಟ್ಗಳಿಗೆ ಅವು ಇದೇ ರೀತಿ ಹಾಗೂ ಹಲವಾರು ಬೇರೆ ಇಂತಹ ಅಗತ್ಯವಿರುವ ಜನರಿಗೂ ಕೂಡ, ವಿಶೇಷವಾಗಿ HIV ಪೀಡಿತರಿಗೆ ಹಾಗೂ ಎಂಡೋಸಲ್ಫಾನ್ ಪೀಡಿತರಿಗೆ ಹಾಗೂ ಕೆಲವು ವೃದ್ಧಾಶ್ರಮದವರಿಗೂ ಕೂಡ ಹಾಗೂ TB ಪೀಡಿತರಿಗೂ ಕೂಡ ಈ ಯಾರಿಗೆ ಹೆಚ್ಚಾಗಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದೆ, ಯಾರಿಗೆ ಅದರ ಹೆಚ್ಚು ನೀಡಿದೆ ಅವರಿಗೆ ನಮ್ಮ MRPL ಸಂಸ್ಥೆಯ CSR ಪ್ರೋಗ್ರಾಮ್ ವತಿಯಿಂದ ಈ ಪೌಷ್ಟಿಕ ಆಹಾರವನ್ನು ನಾವು ಇದು ಕೊಡುವ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಸುಮಾರು 1,000 ರಿಂದ 1,200 ಇದರ ಬೆನಿಫಿಷರೀಸ್ ಇದ್ದಾರೆ. ನಮ್ಮ MRPL ಸಂಸ್ಥೆ ಆರೋಗ್ಯ ಸಂರಕ್ಷಣೆ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಈ ಪೌಷ್ಟಿಕ ಆಹಾರವನ್ನು ಈಗ ನಾವು ನೀಡುತ್ತಾ ಇದ್ದೇವೆ. ಇದರಿಂದ ನಮ್ಮ ಯಾರಿಗೆ ಅತಿ ಅಗತ್ಯವಾಗಿ ಪೌಷ್ಟಿಕ ಆಹಾರದ ಅಗತ್ಯ ಇದೆ. ಶ್ರೀ ನವದುರ್ಗ ಲೇಖನ ಯಜ್ಞದ ಲೇಖನ ಬರೆದು ಬೊಕ್ಕ ದೇವಸ್ಥಾನಗೂ ಶಿಲೆ ಕೊಡ್ದು ಕಾಪು ಮಾರಿಯಮ್ಮನ ಅಭಿವೃದ್ಧಿ ಕಾರ್ಯಗಳು ಮಾತಿರ್ಲ ಕೈ ಜೋಡಿಸಾವಣಂದು ಕಾಪು ಶಾಸಕಿಯರು ಗುರ್ಮೆ ಸುರೇಶ್ ಶೆಟ್ಟಿ ಭಕ್ತರಿಡ ಕೇನೊಂದೇರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಡು ಪ್ರತಿಷ್ಠೆ ಬ್ರಹ್ಮ ಕಲಶ ದುಂಬುದ ಸೊನ್ಪತ್ತ ಒರ್ಮ ಸಾರತ್ತ ಒರ್ಮನುತ್ತ ಸೊನ್ಪತ್ತ ಒರ್ಮ ಜನ ಭಕ್ತರು ನವದುರ್ಗ ಲೇಖನ ಬರೆಪುನ ನವದುರ್ಗ ಲೇಖನ ಯಜ್ಞದ ಮಹಾಸಂಕಲ್ಪ ಮಲ್ತದಿತ್ತದು ಲೇಖನ ಬರೆಪುನ ಕಾರ್ಯ ನಡೆತೊಂದುಂಡು. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕಿಯರು ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಕಾರ್ಯಗುರ್ಕಾರ್ಯರು ಗುರ್ಮೆ ಸುರೇಶ್ ಶೆಟ್ಟಿ ಅರೆನ ಇಲ್ಲಡು ನವದುರ್ಗ ಲೇಖನ ಬರೆಯರೆ ಸುರು ಮಲ್ತದು ಯಜ್ಞದ ಪುಣ್ಯ ಕಾರ್ಯಡು ಪಾಲ್ದಿತ್ತೊಂಡೇರು. ಈ ಪೊರ್ತುಡು ಶಾಸಕಿಯರು ಸುರೇಶ್ ಶೆಟ್ಟಿ ಪಾತಿರ್ದು
ನವದುರ್ಗ ಯಜ್ಞಲೇಖನ ಬರೆದು ಬೊಕ್ಕ ಕಾಪು ಮಾರಿಗುಡಿ ದೇವಸ್ಥಾನಗೂ ಶಿಲೆ ಕೊರ್ದು ಭಕ್ತರು ಮಾತಾ ಮಾರಿಯಮ್ಮನ ಅಭಿವೃದ್ಧಿ ಕಾರ್ಯಡು ಕೈ ಜೋಡ್ಸಾವಡು ಈ ಪುಣ್ಯ ಕಾರ್ಯಡು ಭಕ್ತರು ಹೆಚ್ಚು ಜನ ಪಾಲ್ದೆ ತಂದು ಗೆಲ್ಮೆ ಪಡೆಪುನಂಚ ಮಲ್ಪುಡುಂದು ಭಿನ್ನಾಯ್ತೊಂಡಿರು. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಆಶಯ ಇದೆ, ಈ ನಾಡಿನ ಕಾಪು ಕ್ಷೇತ್ರ ಮಾತ್ರ ಅಲ್ಲ, ಈ 2 ಜಿಲ್ಲೆ ಮಾತ್ರ ಅಲ್ಲ, ಈ ರಾಷ್ಟ್ರದ ಎಲ್ಲ ಜನ ಇದರಲ್ಲಿ ಭಾಗಿಯಾಗಬೇಕು. ಅದಕ್ಕೆ ಪೂರಕವಾಗಿ ನಡೀತಕ್ಕಂಥ ನವದುರ್ಗ ಲೇಖನ ಯಜ್ಞ ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ನಮ್ಮ ಉದ್ದೇಶ ಅಷ್ಟೇ, ಈ ನಾಡು ಸುಭಿಕ್ಷವಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಎನ್ನುವ ರೀತಿಯಲ್ಲಿ ಎಲ್ರಿಗೂ ಆ ತಾಯಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಬೇಕು ಎನ್ನುವಂಥ ಆಶಯವನ್ನು ಒಬ್ಬ ಶಾಸಕನಾಗಿ ನಾನು ಹೊಂದಿದ್ದೇನೆ. ಹಾಗಾಗಿ ಇವತ್ತು ನಾನು ನನ್ನ ಮನೆಯಲ್ಲಿ ಶುಚಿರ್ಭೂತನಾಗಿ ಈ ಕಾರ್ಯಕ್ಕೆ ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ. ಹಾಗೆ ತಾವು ಎಲ್ಲರೂ ಕೂಡ ಇಲ್ಲಿ ಅಪೂರ್ವವಾದ ಒಂದು ಅವಕಾಶ, ನಾಡ್ದು ಫೆಬ್ರವರಿ 25ರಿಂದ ಮಾರ್ಚ್ 5 ತನಕ ನಡೀತಕ್ಕಂಥ ಬ್ರಹ್ಮಕಲಶೋತ್ಸವ, ಅದಕ್ಕೆ ಪೂರ್ವವಾಗಿ ಜನರನ್ನು ಆ ದಿಕ್ಕಿನಡಿಗೆ ಮುಖ ಮಾಡಿ ನಿಲ್ಲಿಸುವಂಥ ಕೆಲಸವನ್ನು ನಮ್ಮ ಅಭಿವೃದ್ಧಿ ಸಮಿತಿ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾಯಿದೆ. ಹಾಗಾಗಿ ಆ ಎಲ್ಲ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಈ ಊರಿನ ಭಕ್ತ ಜನ, ಕಾಪು ಕ್ಷೇತ್ರದ ಜನತೆ ಮಾತ್ರವಲ್ಲದೆ ಈ ಜಿಲ್ಲೆಯ ಎಲ್ಲ ಜನರ ಪರವಾಗಿ ನಾನು ನನ್ನ ಕೋರಿಕೆ ಇದೆ, ತಮಗೆಲ್ಲರೂ ಕೂಡ ತಾಯಿ ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಪೂರಕ ಒಂದು ಸಣ್ಣ ಪ್ರಯತ್ನ, ಒಂದು ನವದುರ್ಗ ಲೇಖನ ಯಜ್ಞವನ್ನು ನಾವೆಲ್ಲ ಮಾಡಬೇಕು ಅಂತೇಳಿ ನನ್ನ ಒಂದು ಮನಸ್ಸಿನ ಆಸೆಯನ್ನು ನಮ್ಮ ಮುಂದೆ ಇಡ್ತಿದ್ದೇನೆ. ಕೊಟ್ಟಾರಿ ಯುವ ವೇದಿಕೆ ದಾನಿಲೆಟ್ಟು ಕೊಟ್ಟಾರಿ ಪ್ರೀಮಿಯರ್ ಲೀಗ್ 2024 ಸೀಸನ್ 5ನೇತ ಕ್ರಿಕೆಟ್ ಪಂತ 2 ದಿನ ಕುಡ್ಲದ ಉರುವ ಮೈದಾನುಡು ನಡೆತಿದ್ದು. ಈ ಕ್ರಿಕೆಟ್ ಟೂರ್ನಿಡ್ ಕೊಟ್ಟಾರಿ ಮೈಟಿ ಬುಲ್ಸ್ ಕೂಟ ಪ್ರಶಸ್ತಿ ಗೆದ್ದಿದ್ದು. ಕುಡ್ಲದ ಉರುವ ಮೈದಾನುಡು ಕೊಟ್ಟಾರಿ ಯುವ ವೇದಿಕೆ ದಾನಿಲಿಟ್ಟು ಕೊಟ್ಟಾರಿ ಪ್ರೀಮಿಯರ್ ಲೀಗ್ 2024 ಸೀಸನ್ 5ನೇತ ಕ್ರಿಕೆಟ್ ಪಂತ 2 ದಿನ ನಡೆತಿದ್ದು. 7 ಕೂಟದಕ್ಕಲು ಪಾಲ್ದಿತ್ತೊಂಡ ಈ ಕ್ರಿಕೆಟ್ ಟೂರ್ನಿಡು ಫೈನಲ್ಗೆ ಪೋಯಿನ ಕೊಟ್ಟಾರಿ ಮೈಟ್ ಬುಲ್ಸ್ ಕೂಟ ಪ್ರಶಸ್ತಿನು ತನ್ನ ಮಟ್ಟಿలకు ಪಾಡೊಂದುಂಡು. ಅಕೇರಿದ ಪಂತುಡು ಕೊಟ್ಟಾರಿ ತತ್ವಮಸಿ ಕೂಟದಕ್ಲಿನು ಎದುರು ಸಾಯಿನ ಕೊಟ್ಟಾರಿ ಮೈಟ್ ಬುಲ್ಸ್ ಕೂಟ ಅಕೇರಿದ ಓವರ್ಡು 1 ಬಾಲ್ ಪುನಗನೆ ಗೆಲ್ಮೆ ದಾಖಲೆ ಮಲ್ತುದುಂಡು. 4 ಓವರ್ಡ್ ತತ್ವಮಸಿ ಕೊರ್ನ 27 ರನ್ಲೇನ ನಿಘಂಟನು ಬೆರಿಪತ್ತಿನ ಮೈಟಿ ಬುಲ್ಸ್ ಅಕೇರಿದ ಬಾಲ್ಡ್ ಬೌಂಡ್ರಿ ದಾಖಲೆ ಮಲ್ತದು ಜಯಮಾಲೆ ಪಾಡೊಂದುಂಡು. ಕೂಟದ ಕಿಶೋರ್ ಕೊಟ್ಟಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆಂದುಂಡ ಸುಕೇಶ್ ಕೊಟ್ಟಾರಿ ಸರಣಿದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ದೈದರು. ನಿಶಾಂತ್ ಬೆಸ್ಟ್ ಬೌಲರ್ ಆದ ಬೊಕ್ಕ ನಿಖಿತ್ ಕಣ್ಣೂರು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಸಂದಿದರು. ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೈತೆ ಪೊರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.